ಮಂಗಳೂರಿನ ಪ್ರಾಣಿ ಪಕ್ಷಿಗಳ ಪ್ರೇಮಿಗಳಿಗೊಂದು ಸಿಹಿ ಸುದ್ದಿ. ತಮ್ಮ ಮನೆಯ ಪ್ರಾಣಿ ಪಕ್ಷಿಗಳಿಗೆ ಬೇಕಾದ ಎಲ್ಲ ಬಗೆಯ ಔಷಧಿಗಳ ಸಹಿತ ಎಲ್ಲ ವಸ್ತುಗಳನ್ನು ಒಂದೇ ಸೂರಿನಡಿಯಲ್ಲಿ ಒಳಗೊಂಡಿರುವ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ನಗರದ ಪ್ರಾಣಿ ಪಕ್ಷಿ ಪ್ರಿಯರಿಗೊಂದು ಸಿಹಿ ಸುದ್ದಿ. ತಮ್ಮ ಮನೆಯ ಸಾಕು ಪ್ರಾಣಿಗಳಿಗೆ ಬೇಕಾದ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಇದೀಗ ಲಭ್ಯವಿದೆ. ಹೌದು, ಎಲ್ಲ ಸಾಕು ಪ್ರಾಣಿಗಳಿಗೆ ಬೇಕಾದ ಆಹಾರ, ಔಷಧಿ ಮತ್ತು ಇತರ ವಸ್ತುಗಳು ಲಭ್ಯವಿರುವ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆ ಬಳಿ ಇರುವ ಹಸನ್ ಹೆರಿಟೇಜ್ ಕಟ್ಟಡದ ನೆಲಮಹಡಿಯಲ್ಲಿ ಆರಂಭಗೊಂಡ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ ಅನ್ನ ರಾಧಾಕೃಷ್ಣ ದೇವಸ್ಥಾನದ ಪುರೋಹಿತರಾದ ಗಿರಿಧರ್ ಭಟ್ ಅವರು ರಿಬ್ಬನ್ ಕತ್ತರಿಸಿ ಬಳಿಕ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಲ್ಲವಿ ಎಂಟರ್ಪ್ರೈಸಸ್ ಅಭಿವೃದ್ಧಿ ಸತತ ಪರಿಶ್ರಮದ ಮೂಲಕ ಅಭಿವೃದ್ಧಿ ಹೊಂದಿದೆ. ಸಂಸ್ಥೆಯು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಹೇಳಿದರು. ಹಾಗೆ ಈ ಸಂಸ್ಥೆ ಉತ್ತಮವಾದಂತಹ ರೀತಿಯಲ್ಲಿ ಬೆಳೀತಾ ಉಂಟು, ಬೆಳೆದಿದೆ. ಇನ್ನು ಮುಂದಕ್ಕೂ ಕೂಡ ಬೆಳೀಲಿ. ಮಾತ್ರವಲ್ಲದೆ ಯಜ್ಞ, ದಾನ, ತಪಸ್ಸು ಎಷ್ಟೋ ಜನರಿಗೆ ಅವರೊಂದು ಉದ್ಯೋಗ ಸ್ಟಾರ್ಟ್ ಮಾಡಿರೋದ್ರಿಂದ ಅವರ ಸಹವರ್ತಿಗಳಿಗೆ, ಅಂದರೆ ಅವರು ಈ ಸಂಸ್ಥೆಯನ್ನು ನಡೆಸಬೇಕು ಅಂತಂದರೆ ಅವರಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಜನರನ್ನು ಇಟ್ಟುಕೊಂಡು ಅದನ್ನು ನಡೆಸಬೇಕಾಗ್ತದೆ. ಅಷ್ಟೋ ಜನರಿಗೂ ಕೂಡ ಒಂದು ಅನ್ನದಾತನಾಗಿ ಅವರಿಗೆ ಒಂದು ಜೀವನಕ್ಕೆ ಆಧಾರ ಸ್ತಂಭವಾಗಿ ಈ ಒಂದು ಸಂಸ್ಥೆ ನಡೀತಾ ಉಂಟು. ಅಹರ್ನಿಶಿಯಾಗಿ ಹೇಳುವುದಂತಾದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇಲ್ಲಿ ಬಂದು ಕೆಲಸ ಮಾಡುವವರು ಇರ್ಬೋದು ಅಥವಾ ಹೊರಗಿಂದ ಇವರ ಕೆಲಸವನ್ನು ಮಾಡ್ತಾ ಇರ್ಬೋದು. ಏನಿದ್ರೂ ಕೂಡ ಅದಕ್ಕೆ ಮೂಲಾಧಾರ ಸ್ವರೂಪದಲ್ಲಿ ಇರುವಂಥದ್ದು ಇವರ ಸಂಸ್ಥೆ. ಹಾಗೆ ಅಷ್ಟು ಜನರಿಗೆ ಜೀವನಕ್ಕೆ ಆಧಾರವಾಗಿ ಇದ್ದುಕೊಂಡು ಈ ಒಂದು ಸಂಸ್ಥೆಯ ಮುಖಾಂತರ ಅವರು ಜೀವನ ನಡೆಸ್ತಾರೆ ಅಂತಾದರೆ ಅದು ಕೂಡ ಒಂದು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮಾಲಕರಾದ ಕಿಶೋರ್ ನಾಯಕ್ ಮಾತನಾಡಿ, ಗ್ರಾಹಕರಿಗೆ ಸುಲಭವಾಗುವಂತೆ ಸಾಕು ಪ್ರಾಣಿಗಳ ಎಲ್ಲ ಆಹಾರ, ಔಷಧ ಮತ್ತು ಮತ್ತಿತರ ವಸ್ತುಗಳು ಇಲ್ಲಿ ದೊರೆಯುತ್ತದೆ. ಜೊತೆಗೆ ಗ್ರಾಹಕರು ಇದರ ಉಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದ್ರು. ಇದೊಂದು ಬೌ ಅಂಡ್ ಮಿಯಾವ್ ಅಂತ ನಮ್ಮ ಕಂಕನಾಡಿ ಹಸನ್ ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ನಾವು ಓಪನ್ ಮಾಡಿದ್ದೇವೆ. ಇಲ್ಲಿ ಎಲ್ಲ ತರಹದ ನಾಯಿ ಮತ್ತು ಬೆಕ್ಕುಗಳಿಗೆ ಸಾಮಗ್ರಿಗಳು ಮತ್ತು ಅದರ ಆಹಾರಗಳು, ಎಲ್ಲ ಥರದ ಅದಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲ ಇಲ್ಲಿ ದೊರೆಯುತ್ತದೆ. ಹಾಗೆಯೇ ಜನರು ಬಂದು ನಮಗೆ ಸಪೋರ್ಟ್ ಮಾಡಬೇಕಾಗಿದೆ ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೊಂದು ಹೊಸ ಥರದ ಅಂಗಡಿ. ಏನಂತ ಹೇಳಿದರೆ ಎಲ್ಲ ಥರದ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ನಿಮಗೆ ಸುಲಭ ರೀತಿಯಿಂದ ಸಿಕ್ಕುವ ಹಾಗೆ ನಾವೊಂದು ಸೌಲಭ್ಯತೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಏನಂತ ಹೇಳಿದರೆ, ಇನ್ನೊಂದು ಕೌಂಟ್ರನ್ನು ಓಪನ್ ಮಾಡುವ ಸಾಧ್ಯತೆಯಲ್ಲಿ ಇದ್ದೇವೆ, ಆದರೆ ಇನ್ನೂ ಅದನ್ನು ಫೈನಲ್ ಆಗಲಿಲ್ಲ. ಆಲ್ರೆಡಿ ನಾವು ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ಆದ್ದರಿಂದ ಇದಕ್ಕೆ ಸ್ವಲ್ಪ ನಮಗೆ ಇದರಿಂದ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ದೇವರ ಆಶೀರ್ವಾದ ಇದ್ದರೆ ಇನ್ನೊಂದು ಕೌಂಟರ್ ಮಾಡುತ್ತೇವೆ ಅಂತ. ಕಾರ್ಯಕ್ರಮದಲ್ಲಿ ಡೊಂಗರಕಿರಿ ಕಾಶಿ ಸದನದ ಪುರೋಹಿತರಾದ ನಿರಂಜನ್ ಭಟ್, ರಾಧಾಕೃಷ್ಣ ದೇವಸ್ಥಾನದ ಪುರೋಹಿತರಾದ ಗಿರಿಧರ್ ಭಟ್, ಕೆನರಾ ಚೇಂಬರ್ಸ್ ಆಫ್ ಕಾಮರ್ಸ್ನ ಗೌರವ ಕೋಶಾಧಿಕಾರಿ ಎಂ ಗಣೇಶ್ ಭಟ್, ಎನಿಮಲ್ ಕೇರ್ ಟ್ರಸ್ಟ್ನ ಟ್ರಸ್ಟಿ ಹಾಗೂ ಗೌರವ ಕಾರ್ಯದರ್ಶಿ, ಜೊತೆಗೆ ಪಿಲಿಕುಳ ಜೈವಿಕ ಉದ್ಯಾನವನದ ಸಲಹಾ ಸಮಿತಿ ಸದಸ್ಯ ಚಾರ್ಲ್ಸ್ ಪೌಲ್, ದೇಲಕಟ್ಟೆಯ ಎನಪೋಯ ದಂತವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಹಸನ್ ಸರ್ಫರಾಜ್, ಮಂಗಳೂರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಪ್ರಬಂಧಕ ವಿಎನ್ವಿ ರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀಧರ್ ಕಾಮತ್, ಕಾರ್ಯದರ್ಶಿ ಎಂ ಗಣೇಶ್ ಕಾಮತ್, ಪಲ್ಲವಿ ಎಂಟರ್ಪ್ರೈಸಸ್ನ ಮಾಲಕಿ ಪಲ್ಲವಿ ಕಿಶೋರ್ ನಾಯಕ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು.
ಮಂಗಳೂರಿನ ಕಂಕನಾಡಿಯಲ್ಲಿ ಶುಭಾರಂಭಗೊಂಡಿರುವ ನೂತನ ಮಳಿಗೆಯಲ್ಲಿ ವನ್ಯ ಸಾಕು ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಸಹಿತ ಎಲ್ಲ ಸಾಕು ಪ್ರಾಣಿಗಳಿಗೆ ಬೇಕಾದ ವಿಧ ವಿಧದ ಆಹಾರ, ಮೆಡಿಸಿನ್ಗಳು ಮತ್ತು ಇನ್ನಿತರ ವಸ್ತುಗಳು ಲಭ್ಯವಿದೆ. ರಾಯಲ್ ಕ್ಯಾನಿನ್, ಪೆಡಿಗ್ರಿ, ವಿಸ್ಕಾಸ್, ಮಂಡಿ ಸ್ಟಿಕ್ಸ್, ಮಿಯೋ, ಸ್ಮಾರ್ಟ್ ಹಾರ್ಟ್, ರೂಲ್ಸ್, ಬೋನ್ಸ್, ಪ್ಯೂರ್ ಪೆಟ್, N&D, ಚ್ಯೂಸ್ಟಿಕ್, ಡಿಲೈಟ್ ಕ್ಯಾಟ್ ಲೀಟರ್ ಮುಂತಾದ ಪ್ರಸಿದ್ಧ ಬ್ರ್ಯಾಂಡ್ಗಳ ಉತ್ಪನ್ನಗಳು ಲಭ್ಯವಿದೆ. ವಿಶಾಲ ವಸ್ತುಗಳ ಶ್ರೇಣಿಯ ಜೊತೆಗೆ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದ್ದು 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಡೋರ್ ಡೆಲಿವರಿ ಸೌಲಭ್ಯವೂ ಲಭ್ಯವಿದೆ. ಆದಿತ್ಯ ರಾವ್ ದೊಂಡೊಲೆ, V4 News 24/7 ಮಂಗಳೂರು.